ಉಡುಪಿ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಶನಿವಾರ ಸಂಜೆ ಹಳ್ಳಿಹೊಳೆ ಕೊರಗ ಕಾಲನಿ ಹಾಗೂ ಬೈಂದೂರು ಸರ್ಕಾರಿ ಆಶ್ರಮ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಹಳ್ಳಿಗಳಲ್ಲಿರುವ ಆಶ್ರಮ ಶಾಲೆಗಳಲ್ಲಿ ವಾಸ್ತವ್ಯಕ್ಕಾಗಿ ಬೈಂದೂರು ಸರ್ಕಾರಿ ಪರಿಶಿಷ್ಟ ವರ್ಗ ಆಶ್ರಮ ಶಾಲೆಗೆ ಅವರು ಆಗಮಿಸಿದರು. ಆಶ್ರಮ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಿಸಿದ ಬಳಿಕ ಅಡುಗೆ ಕೋಣೆ, ದಾಸ್ತಾನು ಕೊಠಡಿ, ಊಟದ ಕೊಠಡಿ, ಶೌಚಾಲಯಗಳನ್ನು ಪರಿಶೀಲನೆ ನಡೆಸಿದರು. ಆಶ್ರಮ ಶಾಲೆ ಪರಿಶೀಲನೆ ನಡೆಸಿದ ಬಳಿಕ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ಮಕ್ಕಳೊಂದಿಗೆ ಊಟ ಸೇವಿಸಿದ್ರು. ಇದಕ್ಕೂ ಮೊದಲು ಹಳ್ಳಿಹೊಳೆ ಸಮೀಪದ ಬಾಚುಗುಳೆ ಕೊರಗ ಕಾಲೋನಿಗೆ ಭೇಟಿ ನೀಡಿದ ಅವರು ವಸತಿ, ಕುಡಿಯುವ ನೀರಿನ ಸಮಸ್ಯೆ ಮುಂತಾದವುಗಳ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಬಾಚುಗುಳಿ ಕೊರಗ ಕಾಲೋನಿಯಲ್ಲಿ ಕೊರಗ ಕುಟುಂಬಗಳ ದಯನೀಯ ಸ್ಥಿತಿಯ ಕುರಿತು ಈ ಹಿಂದೆ ವಿ4 ನ್ಯೂಸ್ ವಾಹಿನಿ ವಿಸ್ತೃತ ವರದಿಯನ್ನ ಪ್ರಕಟಿಸಿ ಆಡಳಿತದ ಕಣ್ಣು ತೆರೆಸಿತ್ತು. ಬಳಿಕ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಕಾಲೋನಿಯಲ್ಲಿರುವ ಎಲ್ಲಾ ಕುಟುಂಬಗಳಿಗೂ ವಸತಿ ಮಂಜೂರು ಮಾಡಿತ್ತು. ಮನೆ ಕಟ್ಟಿಕೊಳ್ಳಲು ಕೊರಗ ನಿವಾಸಿಗಳಿಗೆ ಮುಂಗಡವಾಗಿ ಹಣ ಕೊಡಲಾಗದ ಸ್ಥಿತಿ ಇರುವುದರಿಂದ ಬೇರೊಂದು ಏಜೆನ್ಸಿಯಿಂದ ಮನೆ ನಿರ್ಮಿಸಿಕೊಡುವ ಭರವಸೆಯನ್ನ ಜಿಲ್ಲಾಧಿಕಾರಿ ನೀಡಿದ್ರು. ನಾವಿಲ್ಲಿ ಆಶ್ರಮ ಶಾಲೆಗೆ ಬಂದಿದ್ದೀವಿ. ನಾನು ಹಿಂದೆ ಒಮ್ಮೆ ಇಲ್ಲೇ ಬಂದಾಗ ಸ್ವಲ್ಪ ಸ್ಥಿತಿ ಒಳ್ಳೆಯದಿರಲಿಲ್ಲ. ಸೊ ನನಗೆ ತುಂಬ ಒಂದು ದುಃಖಕರವಾದ ಒಂದು ಸ್ಥಿತಿಯಲ್ಲಿ ಇರ್ತಿತ್ತು. ಬಟ್ ಆಮೇಲೆ ಇಲಾಖೆಯ ಮತ್ತು ಇಲ್ಲಿನ ಅಧ್ಯಾಪಕರದ ಎಲ್ಲ ಪರಿಶ್ರಮದಿಂದ ತುಂಬ ವ್ಯತ್ಯಾಸ ಆಗಿದೆ ವಾತಾವರಣ. ತುಂಬ ಆ್ಯಕ್ಟಿವಿಟೀಸ್ ಮಾಡಿಸ್ಕೊಂಡಿದ್ದಾರೆ. ಮಕ್ಕಳಿಂದಲೂ ತುಂಬ ಎಫರ್ಟ್ ತೊಗೊಂಡಿದ್ದಾಗೆ ನಮಗೆ ಕಾರಣಕ್ಕೆ ಬರ್ತದೆ. ಸೊ ನಿಜವಾಗಿ ನಮಗೆ ಖುಷಿ ಆಗುತ್ತೆ. ಯಾಕೆಂದರೆ ಇದು ಸಣ್ಣ ಮಕ್ಕಳು, 1ನೇ ಕ್ಲಾಸ್ನಿಂದ 5ನೇ ಕ್ಲಾಸ್ವರೆಗೆ ಮಾತ್ರ ಇರೋ ಮಕ್ಕಳು. ಅವರನ್ನು ಫಸ್ಟ್ ಆಫ್ ಆಲ್ ಹಾಸ್ಟೆಲ್ಗೆ ತರೋದಕ್ಕೆ ಆ ಕಾನ್ಸೆಪ್ಟಿಗೆ ಐ ಆಮ್ ಅಗೇನ್ಸ್ಟ್. ಬಿಕಾಸ್ ಆ ಏಜಿನ ಮಕ್ಕಳು ಪೇರೆಂಟ್ಸ್ ಜೊತೆ, ಅವರ ಕುಟುಂಬದ ಜೊತೆ ಇರಬೇಕಾಗಿರೋದು. ಬಟ್ ಏನೋ ಕಾರಣಗಳಿಂದ ಅವರ ಮನೆಯಲ್ಲಿ ಕೂಡ ಪರಿಸ್ಥಿತಿ ಕೆಟ್ಟಿರೋದ್ರಿಂದ ಬಹುಶಃ ಅವರ ಪೇರೆಂಟ್ಸ್ ಅವರನ್ನು ಇಲ್ಲೇ ಕಳಿಸ್ತಾ ಇರ್ಬೋದು. ನಾವು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ ಅಂದರೆ ಅದೊಂಥರ ಶಾಪನೇ ನಮ್ಮ ತಲೆ ಮೇಲೆ ಬೀಳುತ್ತೆ. ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿ ಶಿವಾನಂದ್ ಕಶ್ಯಪ್, ಬೈಂದೂರು ತಹಶೀಲ್ದಾರ್ ಕಿರಣ್ ಗೌರಯ್ಯ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕಿರಣ್ ಪಡ್ನೇಕರ್, ಐಟಿಡಿಪಿ ಅಧಿಕಾರಿ ವಿಶ್ವನಾಥ್, ಕುಂದಾಪುರ ಸಮಾಜ ಕಲ್ಯಾಣ ಇಲಾಖೆಯ ರಾಘವೇಂದ್ರ ಮೊದಲಾದವರು ಹಾಜರಿದ್ದರು. ಒಂದು ಆಮೇಲೆ ಕರೆಂಟ್ ಹೋದಾಗ